ಇದ್ರಲ್ಲಿ ಏನಾದ್ರು ಹೊಸದಾಗಿದೆ ಆಕ್ಷನ್? ಸೊ ನಿಮ್ಮ ಸಿನಿಮಾದಲ್ಲಿ ಎಲ್ಲ ಒಂದ್ ಕಡೆ ಒಂಥರ ಆಕ್ಷನ್ ಒಂದು ಹೊಸ ರೂಪದಲ್ಲಿ ಕಾಣಿಸುತ್ತೆ. ಸೊ ಇವಾಗ ಏನಾದ್ರು ಇದೆ ಇದರಲ್ಲಿ ಒಂದು ಫೈಟ್, ಎಸ್ಪೆಷಲಿ DJ ಫೈಟ್ ಒಂದಿದೆ. DJ ನೈಟಲ್ಲಿ ನಡೆಯೋ ಒಂದು ಫೈಟ್ ತುಂಬ ಕ್ರೇಜಿ ಆಗಿರುತ್ತೆ. ಅದು ಇಟ್ಸ್ ಒನ್ ಆಫ್ ಇಟ್ಸ್ ಕೈಂಡ್. ಒಂದು ಡೈಲಾಗ್ ಜೊತೆಗೆ ಸ್ವ್ಯಾಗ್ ಜೊತೆಗೆ ಹೋಗುತ್ತೆ, ತುಂಬ ಕಿಕ್ ಕೊಡುತ್ತೆ ಅದು. ಇನ್ನೊಂದು ಆ್ಯಕ್ಷನ್ ಸೆಕೆಂಡ್ ಹಾಫಲ್ಲಿ ಬರುತ್ತೆ, ಅದು ನಿಮಗೆ ಪುನೀತ್ ಸರ್ ನೆನಪಿಸುತ್ತೆ ಆ್ಯಕ್ಷನ್. ಆ ಥರ ಒಂದು ಡಿಸೈನ್ ಮಾಡಿದ್ದೀವಿ. ಅದು ಗುರುನೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸರ್ಪ್ರೈಸ್, ಅದು ನಾವೆಲ್ಲೂ ರಿವೀಲ್ ಮಾಡಿಲ್ಲ, ಸಿನಿಮಾಲೇ ನೋಡಿ. ಅದು ಗುರು ತುಂಬ ಎಫರ್ಟ್ ಹಾಕಿ ಮಾಡಿರೋದು, ಒಂದು 20-25 ದಿನ ಎಫರ್ಟ್ ಹಾಕಿ ಮಾಡಿರೋದು. ಅದು ತುಂಬ ಜನ ಖುಷಿ ಪಡ್ತಾರೆ. ಒಂದು ಕ್ವಾಲಿಟಿ ವೈಸ್ ನೋಡಿದ್ರೆ ಒಂದು ನ್ಯಾಷನಲ್ ಲೆವೆಲ್ ಕ್ವಾಲಿಟಿ ಇದೆ ಆ ಫೈಟಲ್ಲಿ. ಅದು ತುಂಬ ಖುಷಿ ಪಡ್ತೀರ. ಆ್ಯಕ್ಷನ್ ಲವರ್ಸ್ಗೆ ಅದಿದೆ. ಸಿನಿಮಾ ಅಂದರೆ ಡೈಲಾಗ್ ಇಷ್ಟಪಡ್ತಾರಲ್ಲ, ಒನ್ ಲೈನರ್ಸ್ ಬೇಜಾನ್ ಇದ್ದಾವೆ. ಆಮೇಲೆ ಫ್ಯಾನ್ಸ್ ಮೂಮೆಂಟ್ಸ್ ತುಂಬ ಇದೆ, ಥಿಯೇಟ್ರಿಕಲ್ ಮೂಮೆಂಟ್ಸ್ ತುಂಬ ಇದೆ. ಒಂದು ಪ್ಯಾಕ್ಡಾಗಿ ಮಾಡಿದ್ದೀವಿ. ಕಾರಣ ಫಸ್ಟ್ ಫಿಲಮ್, ಯಾವುದೇ ಕಾರಣಕ್ಕೂ ಕೈ ತಪ್ಪಬಾರ್ದು. ಇದು ಜನ ಯಾವ ಲೆವೆಲಿಗೆ ತೊಗೋತಾರೆ, ಎಷ್ಟು ಗೆಲ್ಲಿಸ್ತಾರೆ ಜನಕ್ಕೆ ಬಿಟ್ಟಿದ್ದು. ಬಟ್ ಅವ್ರಿಗೆ ಅವ್ರ ಡಿಸಿಷನ್ ಅದು. ಬಟ್ ನಮ್ಮ ಕರ್ತವ್ಯ ಏನು, ಅವ್ರು ಮೆಚ್ಚೋ ಥರ, ಎಲ್ಲರೂ ಮೆಚ್ಚೋ ಥರ ಮಾಡಬೇಕು ಅನ್ನೋದು ನಮ್ಮ ಕರ್ತವ್ಯ. ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ ಹಾನೆಸ್ಟಾಗಿ. ಅವ್ರ ಆಶೀರ್ವಾದ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅನ್ನೋದು ಸಿನಿಮಾ ರಿಲೀಸ್ ಆದಮೇಲೆ ವಿ ಆರ್ ವೈಟಿಂಗ್. ಓಕೆ ಸರ್, ಈಗ ಮಾಡ್ಯುಲೇಷನ್ ಹೇಗಾದ್ರಿ? ಅವ್ರ ಸರ್ ಹೇಳ್ತಾ ಇದ್ರು ಡೈಲಾಗ್ ಆಗಿರ್ಬೋದು, ಲುಕ್ ಆಗಿರ್ಬೋದು, ಕಣ್ಣಾಗಿರ್ಬೋದು. ಸೊ ಈ ಥರ ನೀವು ಹೇಗೆ ಮಾಡ್ಯುಲೇಷನ್ ಮಾಡ್ಕೊಂಡ್ರಿ ನಿಮ್ಮ ಲುಕ್ಕಲ್ಲಿ, ನಿಮ್ಮ ವಾಯ್ಸಲ್ಲಿ, ನಿಮ್ಮ ಆ್ಯಕ್ಟಿಂಗಲ್ಲಿ? ಫಿಲ್ಮ್ ಸ್ಕ್ರಿಪ್ಟಿಂಗ್ ಶುರು ಆಗಿದ್ದು 2022 ಅಲ್ಲಿ. ಅಂದರೆ ಸುಮಾರು 8 ತಿಂಗಳು ಬರೀ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿದ್ವಿ. ನಾನು ಫಸ್ಟಿಂದನೂ ಟೀಮ್ ಜೊತೆಗೇ ಇದ್ದೆ. ಕಂಪ್ಲೀಟ್ ಸ್ಕ್ರಿಪ್ಟಿಂಗ್ ಸ್ಟೇಜಲ್ಲೂ ನಾನು ಒಟ್ಟಿಗೆ ಇದ್ದೆ. ಸೊ ಯಾವಾಗ ಸೀನ್ಸ್ ಡೆವಲಪ್ ಆಗ್ತಿತ್ತು, ನನಗೆ ಅಲ್ಲಲ್ಲೇ ಸಂತೋಷ್ ಸರ್ ಹೇಳೋರು, ಇಮೋಷನ್ ಈ ಥರ ಇರುತ್ತೆ, ಕ್ಯಾರೆಕ್ಟರ್ ಆರ್ಕ್ ಈ ಥರ ಇರುತ್ತೆ, ಗ್ರಾಫ್ ಹಿಂಗಿರುತ್ತೆ, ಬಿಹೇವಿಯರ್ ಈ ಥರ ಇರುತ್ತೆ. ಸೊ ಕ್ಯಾರೆಕ್ಟರ್ ನನಗೆ ತುಂಬ ಅರ್ಥ ಆಗೋಕ್ಕೆ ಶುರುವಾಯಿತು. ಆಮೇಲೆ ಸುಮಾರು ದಿನ, ಲೈಕ್ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 2 ತಿಂಗಳು ಯಾವಾಗ ಡೈಲಾಗ್ಸ್ ರೆಡಿ ಆಗ್ತಿತ್ತು ಅಲ್ಲೇ ನಾವು ಆಫೀಸಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಯಾಕಂದರೆ ನಾನು ಕ್ಯಾಮ್ರಾ ಫೇಸ್ ಮಾಡ್ತಿರೋದು ಫಸ್ಟ್ ಟೈಮು ಕಂಪ್ಲೀಟಾಗಿ ಒಂದು ಫುಲ್ ಫಿಲಿಮಲ್ಲಿ. ಅಂದರೆ ಸೊ ಅದಕ್ಕೆ ಸಂತೋಷ್ ಸರ್, ಇಡೀ ಟೀಮ್, ಗೌತಮ್, ಸಾಗರ್, ಅರುಣ್, ಸುನಿಲ್ ಎಲ್ಲರೂ ಸೇರಿಕೊಂಡು ಪ್ರತಿಯೊಂದು ಡೈಲಾಗ್ನು ರಿಹರ್ಸಲ್ ಮಾಡಬೇಕಂದ್ರೆ ಅದನ್ನು ಶೂಟ್ ಮಾಡಿ ಅದನ್ನು ನಾವು ಕೂತ್ಕೊಂಡು ನೋಡಿ, ಸೇಮ್ ನೀವು ಹೇಳ್ದಂಗೆ ಮಾಡ್ಯುಲೇಷನ್ಸು, ಎಕ್ಸ್ಪ್ರೆಷನ್ ಎಷ್ಟಿರಬೇಕು, ಜಾಸ್ತಿ ಮಾಡಬೇಕಾ, ಕಮ್ಮಿ ಮಾಡಬೇಕಾ, ಮೂವ್ಮೆಂಟ್ ಇರಬೇಕಾ, ಇರಬಾರ್ದಾ, ಕೈ ಉಪಯೋಗಿಸ್ಬಾರ್ದಾ. ಸೊ ಎಲ್ಲ ವಿಷಯನೂ ಕಂಪ್ಲೀಟಾಗಿ ಇಡೀ ಟೀಮ್ ನನ್ನ ಗೈಡ್ ಮಾಡಿದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಸುಮಾರು ಸತಿ ಶೂಟಿಂಗ್ ನಡಿಬೇಕಾದ್ರೂ ಯಾವುದಾದ್ರು ಸೀನ್ ನನಗೆ ತುಂಬ ಕಷ್ಟ ಆಗ್ತಿದ್ರೆ ಅಥವಾ ಕರೆಕ್ಟಾಗಿ ಏನೋ ಮಿಸ್ ಹೊಡಿತಾ ಇದ್ದರೆ ಸಂತೋಷ್ ಸರ್ ನನಗೆ ಆ್ಯಕ್ಟ್ ಮಾಡಿ ತೋರಿಸೋರು. ಲೈಕ್ ಕಂಪ್ಲೀಟ್ ಸೀನ್ ಅವ್ರು ಎನ್ಯಾಕ್ಟ್ ಮಾಡಿ ತೋರಿಸೋರು. ಸೊ ಅಲ್ಲಿಂದ ನಾನು ಪಾಯಿಂಟ್ಸ್ ತೊಗೊಂಡು ಆವಾಗ ನನಗೆ ಪರ್ಫಾರ್ಮ್ ಮಾಡೋಕ್ಕೆ ಲೈಕ್ ಪ್ರತಿಯೊಂದು ವಿಷಯ, ಇನ್ಫ್ಯಾಕ್ಟ್ ಈವನ್ ಡಬ್ಬಿಂಗ್ ಮಾಡಿದಾಗ್ಲೂ ನಾನು ತುಂಬ ಸತಿ ಟೈಮ್ ತೊಗೊಂಡೆ ಡಬ್ಬಿಂಗ್ ಮಾಡೋಕ್ಕೆ. ಡಬ್ಬಿಂಗ್ ನಂಗೆ ಸ್ವಲ್ಪ ಕಷ್ಟ ಆಯಿತು. ಡಬ್ಬಿಂಗಲ್ಲೂ ಸುಮಾರು ವೇರಿಯೇಷನ್ಸ್ ನೋಡಿ ಅಲ್ಲೂ ನನಗೆ ವಾಯ್ಸ್ ಮಾಡ್ಯುಲೇಷನ್ ಹೇಳ್ಕೊಟ್ಟು, ಸೊ ಎಲ್ಲ ರೀತಿ ಇವತ್ತು ನೀವು ಏನೇ ನೋಡಿದ್ರು ಸ್ಕ್ರೀನು ಅದಕ್ಕೆ ಇಡೀ ಟೀಮ್ ಸೇರಿಕೊಂಡು ನನ್ನ ಕೈಲಿ ಮಾಡಿಸಿದ್ದಾರೆ ಅದನ್ನು.